ಈ ವೇದಿಕೆಯಲ್ಲಿ ನೆರೆದಿರತಕ್ಕಂಥ ಅಗ್ರಮಾನ್ಯ ಕಲಾವಿದರು ಹಾಗೂ ಅಭ್ಯಾಗತರೇ, ಕಲಾಬಂಧುಗಳೇ, ಇವತ್ತಿನ ದಿವಸ ಈ ಮನೆಯಲ್ಲಿ ಉದಯ ಕಶ್ಯಪ ಶ್ರೀ ಭಾರತೀ ನಿಲಯ ಕೊಯ್ಲ ಈ ಮನೆಯಲ್ಲಿ ಒಂದು ವಿಶೇಷವಾದ ಯಕ್ಷಗಾನ ಕಮ್ಮಟ, ಭಾಗವತಿಗೆ ಕಮ್ಮಟ ಇದನ್ನು ಇರಿಸಿಕೊಂಡಿದ್ದಾರೆ. ಬಹಳ ಅನಾದಿ ಕಲೆ, ಶ್ರೇಷ್ಠ ಕಲೆ, ದೈವಿಕ ಕಲೆ ಯಕ್ಷಗಾನ. ಯಾಕಂದರೆ ಇದು ದೇವರಿಗೆ ಪ್ರಿಯವಾದ ಕಲೆ. ಒಬ್ಬರು ಒಂದು ಹರಕೆ ಹೇಳಿಕೊಂಡಾಗ, ನಾನು ಒಂದು ಸಂಗೀತ ಸೇವೆ ಮಾಡಿಸ್ತೇನೆ ದೇವರಿಗೆ, ನಾನು ಒಂದು ಹರಿಕತೆ ಸೇವೆ ಮಾಡಿಸ್ತೇನೆ ಅಂತ ಹೇಳೋದಿಲ್ಲ. ಒಂದು ಯಕ್ಷಗಾನ ಸೇವೆಯನ್ನು ನಾನು ಮಾಡಿಸ್ತೇನೆ ಅಂತ ಹೇಳಿದ್ರೆ ಆ ಕ್ಷೇತ್ರ ದೇವರಿಗೆ ತಲುಪ್ತದೆ. ಬಹಳ ಪ್ರಿಯವಾದ ಕಲೆ ಇದು. ಅಷ್ಟೇ ಅನಾದಿ ಕಲೆ ಕೂಡ. ಈ ಕಲೆಯನ್ನು ಇದಮಿತ್ತಂ ಅಂತ ಎಷ್ಟು ಅನಾದಿ ಅಂತ ನಾವು ತೀರ್ಮಾನಿಸಲಿಕ್ಕೆ ಆಗುವುದಿಲ್ಲ. ನಾನು ಒಂದು ಕೇಳಿಕೆಯ ಪ್ರಕಾರ ಎಷ್ಟು ಅನಾದಿ ಎಂಬುದಕ್ಕೆ ಸಂಗೀತದ ವಾಗ್ಗೇಯಕಾರ ಶ್ರೀ ತ್ಯಾಗರಾಜರು ಪುರಂದರದಾಸರ ಭಕ್ತ. ತ್ಯಾಗರಾಜರ ತಂದೆ, ಪ್ರಸ್ತುತ ನನಗೆ ಅವರ ಹೆಸರು ನೆನಪಿಗೆ ಬರೋದಿಲ್ಲ, ಅವರು ಯಕ್ಷಗಾನದ ಭಾಗವತಿಗೆ ಮಾಡ್ತಿದ್ರಂತೆ. ಇದು ನಾನು ಯಾರೋ ಒಬ್ಬರು ಹೇಳಿದ್ದನ್ನು ಕೇಳಿದ್ದು ನಾನು. ಅಂದರೆ ಈ ಯಕ್ಷಗಾನ ಎಷ್ಟು ಅನಾದಿ ಎಂಬುದನ್ನು ಅದು ನಾವು ತೀರ್ಮಾನಿಸುವಂಥದ್ದಲ್ಲ. ಆದ ಕಾರಣವೇ ಈ ಯಕ್ಷಗಾನ ಎಂಬುದು ಇದು ದೈವಿಕ ಕಲೆಯಾಗಿ ಪಂಡಿತರಿಂದ ಪಾಮರರವರೆಗೆ ಇದು ಬೆಳೆದು ಬಂದಿದೆ, ಬೆಳೀತಾ ಇದೆ. ಇದಕ್ಕೆ ಯಾವುದೇ ಇದು ಒಂದು ಪರಂಪರೆ. ಇದರಲ್ಲಿ ಈಗ ನಾವು ಯಾವತ್ತೂ ನೋಡಿದರೂ ಇದನ್ನು ಹೊಸ್ತನ್ನೇ. ಯಾಕಂದರೆ ಒಂದು ಯಾವುದೇ ಒಂದು ಪ್ರಸಂಗ ಆಗಲಿ, ಕೃಷ್ಣ ಸಂಧಾನ ಆಗಲಿ, ಕರ್ಣಪರ್ವ ಆಗಲಿ, ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾತಾಡೋವಾಗ ಅದು ಹೊಸ ಪ್ರಸಂಗ ಆಗಿಯೇ ರೂಪುಗೊಳ್ಳುವಂಥದ್ದು ಇದೊಂದು ಯಕ್ಷಗಾನದ ವಿಶೇಷತೆ. ಇವತ್ತು ಇಲ್ಲಿ ಭಾಗವತಿಗೆ ಕಮ್ಮಟವನ್ನು ಇರಿಸಿಕೊಂಡಿದ್ದಾರೆ. ಮೊದಲೆಲ್ಲ ಇರಲಿಲ್ಲ ಇದು ಭಾಗವತಿಗೆ ಕಮ್ಮಟ. ಭಾಗವತಿಗೆಯನ್ನು ಪ್ರತ್ಯೇಕ ಮಾಡಿ ಯಕ್ಷಗಾನ ಮಾಡುವಂಥದ್ದು ಇರಲಿಲ್ಲ. ಮೊದಲು ಯಕ್ಷಗಾನ ಆಟ, ನಂತರ ಕೂಟ, ಈಗ ಭಾಗವತಿಗೆ ಕಮ್ಮಟ ಅಂತ ಆಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಇದು ಭಾಗವತರ ಒಂದು ಸ್ವತಂತ್ರಕ್ಕೆ ಬಿಟ್ಟಂಥ ಒಂದು ವಿಭಾಗ. ಇಲ್ಲಿ ನಾವು ಕಲೆಗೆ ದೋಷ ಬಾರದ ರೀತಿಯಲ್ಲಿ ನಮ್ಮ ಹಲವಾರು ಪ್ರಕಾರಗಳನ್ನು ನಾವು ಪ್ರತಿಪಾದಿಸಬಹುದು. ಭಾಗವತಿಕೆಯಲ್ಲಿ ಯಾವುದೇ ಇದಕ್ಕೆ ಅಡ್ಡಿ ಆತಂಕಗಳಿಲ್ಲ. ಅರ್ಥಗಾರಿಕೆಗೆ ಭಾಗವತರು ಇಷ್ಟು ಉದ್ದ ಪದ್ಯ ಹೇಳಿದರೆ ಅರ್ಥಧಾರಿಗಳು ಎಷ್ಟು ಉದ್ದ ಅರ್ಥ ಮಾತಾಡಬೇಕೆಂಬ ಒಂದು ಅದು ಪ್ರಶ್ನೆ ಅದು ಸಾಮಾನ್ಯವಾಗಿ ಬರ್ತಾ ಇತ್ತು. ಅವರು ಭಾಗವತರು ಅಷ್ಟು 10 ನಿಮಿಷ ಪದ್ಯ ಹೇಳಿದರು, ನಾವು ಅರ್ಥ ಎಷ್ಟಿತ್ತು ಹೊತ್ತು ಹೇಳಬೇಕು, 1 ಗಂಟೆ ಆದರೆ ಹೇಳಬೇಡುವ ಒಂದು ಪೀಠಿಗೆ ಅರ್ಥ. ಇಂಥದ್ದೆಲ್ಲ ಸಮಸ್ಯೆಗಳು ಬಂದಿದೆ, ನಾವು ಕಿವಿಯಾರ ಕೇಳಿದ್ದೇವೆ. ಇಲ್ಲಿ ಅಂಥದ್ದು ಏನೂ ಇಲ್ಲ. ಇಲ್ಲಿ ಭಾಗವತರುಗಳಿಗೆ ಒಂದು ಮುಕ್ತ ಸ್ವಾತಂತ್ರ್ಯ, ಹಿಮ್ಮೇಳವಾದಕರಿಗೆ ಅಂಥ ಒಂದು ವಿಭಾಗ ಇದು ಭಾಗವತಿಗೆ ಕಮ್ಮಟ. ಇದು ಒಂದು ಪ್ರತ್ಯೇಕಿಸಲ್ಪಟ್ಟ ಒಂದು ಈ ಯಕ್ಷಗಾನದಲ್ಲಿ ಇದು ಒಂದು ಅಂಗ, ಪ್ರತ್ಯೇಕವಾದ ಅಂಗ.
ಇಲ್ಲಿ ಕೇಳುಗರಿಗೆ ಒಂದು ಆಸ್ವಾದಿಸುವಂಥ ಯಕ್ಷಗಾನ ಹಾಡುಗಳನ್ನು ಆಸ್ವಾದಿಸುವಂಥ ಒಂದು ಅವಕಾಶ. ಇದು ಒಂದು ಒಳ್ಳೆಯ ಮುನ್ನಡೆ ಯಕ್ಷಗಾನದಲ್ಲಿ. ಹಾಗೆ ಅರ್ಥಗಾರಿಕೆ, ಅದು ಹಾಗೆ. ಈಗಿನ ಅರ್ಥಗಾರಿಕೆಯಲ್ಲಿ ಹೊಸ ಹೊಸ ಯುವಕರೆಲ್ಲ ಮೇಲೆ ಬಂದಿದ್ದಾರೆ. ನಾವೆಲ್ಲ ಆಟಕೂಟಗಳಲ್ಲೆಲ್ಲ ನೋಡ್ತೇವೆ, ಒಳ್ಳೊಳ್ಳೆ ಯುವಕರು ಮೇಲೆ ಬಂದಿದ್ದಾರೆ. ಹಾಗಂತ ಯಕ್ಷಗಾನ ಎಷ್ಟು ಬೆಳೆದಿದೆ ಅಂತ ನಾವು ಅದನ್ನು ತೀರ್ಮಾನಿಸ್ಬೋದು. ಮಕ್ಕಳು ಕೂಡ ಯಕ್ಷಗಾನ ಅಂತ ಹೇಳಿದರೆ ಅದು ಏನೋ ಒಂದು ಅವರಿಗೆ, ಮಕ್ಕಳಿಗೆ ಕೂಡ ಅದೊಂದು ಬಹಳ ಪ್ರಿಯವಾದ ಒಂದು ಕಲೆ. ಇವತ್ತು ಈ ಮನೆಯವರು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೇಳಿದರು ನನ್ನಲ್ಲೀಗ. ನಾವು ಬೇರೆ ಬೇರೆ ವಿಭಾಗದಲ್ಲಿ ಬಣ್ಣಗಾರಿಕೆಯಲ್ಲಿ ಭಾಗವತಿಕ ಕಮ್ಮಟ ಅಲ್ಲಲ್ಲಿ ಮಾಡಿ ನಾವು ಇನ್ನು ನೆಕ್ಸ್ಟ್ ಕಾರ್ಯಕ್ರಮ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಎಲ್ಲೋ ಹೇಳಿದ್ದಾರೆ. ಅಂತಹ ಒಂದು ಯಕ್ಷಗಾನವನ್ನು ಬೆಳೆಸುವಂಥದ್ದು ಈ ಮನೆಯವರು ಅದರ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸ, ಇದು ದೇವರಿಗೆ ಸಂದಾಯ ಆಗಬೇಕು, ಯಕ್ಷಗಾನ ಕಲೆಗೆ ಸಂದಾಯ ಆಗಬೇಕು. ಇಂಥದ್ದು ನಾಡಿನಾದ್ಯಂತ ಬೆಳಗಿ ಯಕ್ಷಗಾನ ಇನ್ನಷ್ಟು ಬೆಳಗಲಿ. ಇನ್ನು ಮುಂದೆ ಉನ್ನತವಾದಂಥ ಕಲಾವಿದರುಗಳು ಇನ್ನೂ ಕೂಡ ಯಕ್ಷಗಾನಕ್ಕೆ ಬಂದು ಯಕ್ಷಗಾನ ಒಂದು ಶ್ರೇಷ್ಠ ಕಲೆ, ಇದು ಉಳಿಯುವಂತೆ ಮಾಡುವಂಥದ್ದು ಅವರ ಕರ್ತವ್ಯ. ಹಿರಿಯರಾದ ಬಲಿಪನಾರಾಯಣ ಭಾಗವತರು ಈ ಮಾತನ್ನು ನಾನು ಅವರು ಕೂತು ಸುಮಾರು ಮಾತಾಡಿದ್ದೇವೆ. ಈಗ ಇದು ಭಾಗವತರಿಗೆ, ಹಿಮ್ಮೇಳವಾದಕರಿಗೆ ಸೀಮಿತವಾದಂಥ ಒಂದು ಕಲೆ, ಭಾಗವತಿಗೆ ಕಮ್ಮಟ. ಇದನ್ನು ನೆರವೇರಿಸಿಕೊಟ್ಟಂಥ ಮನೆಯವರಾದ ಉದಯ ಕಶ್ಯಪ್ ಹಾಗೂ ಅವರ ಬಂಧುಗಳು, ನೆರೆದಿರತಕ್ಕಂಥ ಪ್ರೇಕ್ಷಕ ವರ್ಗ, ಕಲಾಭಿಮಾನಿಗಳು, ಇವರಿಗೆಲ್ರಿಗೂ ಭಗವಂತ ಆಯುರ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ನಾವು ಕಲಾವಿದರಾಗಿ ಕೇಳಿಕೊಂಡು, ನಮ್ಮ ಕಲೆ, ಯಕ್ಷಗಾನ ಕಲೆ ಬೆಳಗಲಿ, ನಮ್ಮನ್ನು ಬೆಳಗಿಸಿ ಹೇಳಿಕೊಂಡು ದೇವಿ ದುರ್ಗಾ ಪರಮೇಶ್ವರಲ್ಲಿ ಕೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದೆ.